ಉಡುಪಿಯ ಪುರಭವನದಲ್ಲಿ ಟೈಕೂನ್ಸ್ ಉತ್ಸವ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಉಡುಪಿಯ ಪುರಭವನದಲ್ಲಿ ನಡೆದಂತಹ ಟೈಕೂನ್ಸ್ ಉತ್ಸವದಲ್ಲಿ ಸಾವಿರಾರು ಜನ ಅಲ್ಪ ಸಮಯದಲ್ಲಿ ಸ್ವಯಂ ಉದ್ಯೋಗವನ್ನು ಪಡೆದು ತಮ್ಮ ಜೀವನವನ್ನು ಕಟ್ಟಿಕೊಂಡ ಹರ್ಷವನ್ನು ವ್ಯಕ್ತಪಡಿಸಿದರು. ಲಾಕ್ಡೌನ್ ಸಂದರ್ಭದಲ್ಲಿ ಕೆಲವಾರು ಮಂದಿ ಉದ್ಯೋಗವನ್ನು ಕಳೆದುಕೊಂಡು ದುರ್ಬಲರಾಗಿದ್ದರು. ಇಂತಹ ಸಂದರ್ಭದಲ್ಲಿ ಟೈಕೂನ್ಸ್ ತಂಡ ಸ್ವಯಂ ಉದ್ಯೋಗವನ್ನು ಕಲ್ಪಿಸುವ ಮತ್ತು ಅದನ್ನು ಪ್ರೇರೇಪಿಸುವಂತಹ ಕಾರ್ಯವನ್ನು ಮಾಡುವುದರ ಮೂಲಕ ಕೇವಲ 5 ತಿಂಗಳಲ್ಲಿ ಸುಮಾರು 20,000 ಜನರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಿ ಅವರುಗಳ ಬದುಕಿಗೆ ಟೀಮ್ ಟೈಕೂನ್ಸ್ ತಂಡ ಬೆನ್ನೆಲುಬಾಗಿ ನಿಂತಿತ್ತು. ಇದರ ಪರವಾಗಿ ಉಡುಪಿಯಲ್ಲಿ ಟೈಕೂನ್ಸ್ ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿತು. ಟೈಕೂನ್ಸ್ ಸಂಸ್ಥೆಯ ಸಿಇಒ ಶ್ರೀಮತಿ ಶ್ರೀನಾ ಪ್ರತಾಪನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಒಂದು ತಿಂಗಳಿಗೆ ಸರಿಸುಮಾರು 1 ಕೋಟಿ ಸಂಪಾದಿಸುತ್ತಿರುವ ದಿಲೀಪ್ ತಿರೂರು ಹಾಗೂ ಸಂಸ್ಥೆಯ ಉನ್ನತ ಮಟ್ಟದಲ್ಲಿ ಸಂಪಾದಿಸಿದ ಶಬೀಶಾ ಅನ್ವರ್ ಮಿರಾನಿಯಾ, ಟೈಕೂನ್ಸ್ ಸಂಸ್ಥಾಪಕರಾದ ಫರ್ಹಾನ್, ಪತ್ರಕರ್ತರಾದ ರಾಜೇಶ್ ಶೆಟ್ಟಿ, ಮನ್ಸೂರ್ HR ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ದಿನರಾಗಿದ್ದು ಭಾಳ ಸಮಯದಿಂದ ಪ್ರೊಫೆಸರ್ ಆಗಿ ಕೂಡ ಏನು ಒಂದು ಉದ್ಯೋಗದಲ್ಲಿ ಇದೆ. ಅದರಲ್ಲೂ ಎಲ್ಲ ಒಂದು ವರ್ಗದವರಿಗೂ ಒಂದು ನಿರುದ್ಯೋಗದಿಂದ ಉದ್ಯೋಗದ ಕಡೆಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ ಈ ಐರಿಸ್ ಸಂಸ್ಥೆ. ಬಹಳ ಒಂದು ಖುಷಿಯ ವಿಚಾರ. ಅದರ ಜೊತೆಗೆ ಇಲ್ಲಿ ಪಾಲ್ಗೊಂಡಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಮನೆಗೆ ತಗೊಳ್ಳುವಂತಹ ಸಾಮಗ್ರಿಗಳ ಮೇಲೆಗೆ ಒಳ್ಳೆಯ ಒಂದು ರಿಯಾಯಿತಿಯನ್ನು ಕೊಟ್ಟು ಅದೇ ರೀತಿ ಒಂದು ದುಡಿಮೆ ಮಾಡಿಕೊಳ್ಳುವಂಥ ಒಂದು